ಪೇಜಾವರ ಶ್ರೀಗಳ ಮುಖದ ತೇಜಸ್ಸು ಕುಂದಿಲ್ಲ. ಆರೋಗ್ಯದಲ್ಲಿ ಏರುಪೇರು ಆಗಿರುವುದು ನಿಜ. ವೈದ್ಯರ ಪ್ರಯತ್ನ ನಡೆಯುತ್ತಿದೆ. ನಮ್ಮೆಲ್ಲರ ಪ್ರಾರ್ಥನೆ ಅವರ ಜೊತೆಗಿದೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಿ ಪೇಜಾವರ ಶ್ರೀಗಳ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ರಾಮಮಂದಿರದ ನಿರ್ಣಯ ನೋಡುವ ಭಾಗ್ಯ ಅವರಿಗಿತ್ತು. ರಾಮಮಂದಿರ ನೋಡ್ತಾರೆ ಎಂಬ ವಿಶ್ವಾಸವಿದೆ. ಸರ್ವಸ್ಪರ್ಶಿ ಸಾಧು ಆಗಿದ್ರು ಪೇಜಾವರ ಶ್ರೀಗಳು. ಆದಷ್ಟು ಬೇಗ ಪೇಜಾವರ ಶ್ರೀಗಳು ಗುಣಮುಖರಾಗಲಿ ಎಂದರು. ಆರೋಗ್ಯದ ಏರ್ಪೇರು ಡೆಫಿನೆಟ್ಲಿ ಇದೆ. ವೈದ್ಯರು ತುಂಬ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ ನಿಜ. ಕುಂಠಿತವಾಗಿದೆ ಆರೋಗ್ಯ. ಯಾವತ್ತೂ ನಾವು ಪೇಜಾವರ ಶ್ರೀಗಳನ್ನು ಹೀಗೆ ನೋಡಿದ್ದಿಲ್ಲ, ಅದು ನಿಜ. ಆದರೆ ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಸಂಗತಿಯನ್ನು ಎಲ್ಲರೂ ಹೇಳ್ತಿದ್ದಾರೆ. ಅವ್ರ ಮುಖದಲ್ಲಿ ನೋಡಿದಾಗಲೂ ಕೂಡ ಹಾಗೆ ಅನಿಸುತ್ತೆ. ನಮ್ಮೆಲ್ಲರ ಪ್ರಾರ್ಥನೆ ಅವರೊಂದಿಗಿದೆ. ಆದಷ್ಟು ಬೇಗ ಪೇಜಾವರ ಶ್ರೀಗಳು ಗುಣವಾಗಿ ಬರಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಅನೇಕರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಯೂ ಅವರ ಸ್ಪಂದಿಸುವಂತಾಗಿ ಪೇಜಾವರ ಶ್ರೀಗಳು ಬೇಗ ಗುಣಮುಖರಾಗಿ ಬರ್ತಾರೆ ಅಂತ ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ.